सज्जना संतु निर्भय अपुत्रा कृणा संतु कृण अधना सदना संतु जीवं शरदां शतಂ ಅಂತ ಹೇಳ್ತಾರೆ. ಮುಖ್ಯವಾಗಿ 4 ಕಾಲಿನಿಂದ 2 ಕಾಲಿನ ಪ್ರಾಣಿಗಳವರೆಗೆ ಅಥವಾ ಯಾವುದೇ ರೀತಿಯ ಜೀವಜಂತುಗಳು, ಕ್ರಿಮಿಕೀಟ ಜೀವಜಂತುಗಳು ಅಥವಾ ಯಾವುದೇ ರೀತಿಯ ಪ್ರಕೃತಿಯಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಜೀವನ ಮಾಡಬೇಕಂತಿದ್ರೆ ಪರಿಸರ ಉತ್ತಮವಾದಂಥ ರೀತಿಯಲ್ಲಿ ಇರಬೇಕಂತ. ಪರಿಸರ ಮುಖ್ಯವಾಗಿ ಉತ್ತಮವಾದಂಥ ರೀತಿಯಲ್ಲಿ ಇರಬೇಕಂತ ಇದ್ದರೆ ಅದನ್ನು ನಾವು ಪರಿಸರವನ್ನು ನಾಶ ಮಾಡಬಾರ್ದು. ಅದೇ ರೀತಿ ಮುಖ್ಯವಾಗಿ ನಮ್ಮ ಜೀವನ ಸಮತೋಲನವಾಗಿ ನಡಿಬೇಕಂತ ಇದ್ದರೆ ಪ್ರತಿಯೊಂದು ಕೇವಲ ಮನುಷ್ಯ ಜೀವನ ಅಲ್ಲ, ಈ 84 ಲಕ್ಷ ಕೋಟಿ ಜೀವರಾಶಿಗಳು ಈ ಭೂಮಂಡಲದಲ್ಲಿದೆ. ಅಂಥ 84 ಲಕ್ಷ ಕೋಟಿ ಜೀವರಾಶಿಗಳು ಪರಿಸರದಲ್ಲಿ ಸಮತೋಲನವಾಗಿ ಜೀವನ ಮಾಡಬೇಕಂತಿದ್ರೆ ನಮಗೆ ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ, ಪೃಥ್ವಿ ತತ್ವ, ಜಲತತ್ವ ಅಂತ ಹೇಳುವಂಥ 5 ಪಂಚಶಕ್ತಿಗಳು ಒಂದೇ ರೀತಿಯಲ್ಲಿ ಸಮತೋಲನದಲ್ಲಿ ಇರಬೇಕು. ಇಲ್ಲದಿದ್ದರೆ ಅಲ್ಲಿ ಪ್ರಕೃತಿ ವಿಕೋಪ ಬರ್ತದೆ, ವಾಯುಭಾರ ಕುಸಿತ ಬರ್ತದೆ, ಭೂಭಾರ ಕುಸಿತ ಬರ್ತದೆ, ಅಗ್ನಿಸ್ಫೋಟ ಬರ್ತದೆ. ಇದರಿಂದ 84 ಲಕ್ಷ ಕೋಟಿ ಜೀವರಾಶಿಗಳಿಗೂ ತುಂಬ ಹಾನಿ ಆಗ್ತದೆ. ಇದರಿಂದ ಜೀವನ ಮಾಡಲಿಕ್ಕೂ ಅಸಾಧ್ಯ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಇವತ್ತಿನ ದಿವಸ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅದೇ ರೀತಿ ಸ್ವಸಹಾಯ ಪ್ರಗತಿ ಬಂದು ಇವರೆಲ್ಲ ಅದೇ ರೀತಿ ನಮ್ಮ ಸದ್ಭಕ್ತರು, ಸಾಯಿ ಮಂದಿರದ ಸದ್ಭಕ್ತರ ಒಟ್ಟಿಗೆ ಸೇರಿಕೊಂಡು ಅದೇ ರೀತಿ ಪರಿಸರ ದಿನದ ಒಂದು ದಿನವನ್ನು ನೆನಪು ಮಾಡಿಕೊಂಡು ಇವತ್ತಿನ ದಿವಸ ನಾವು ಸಸಿ ನಡೆಯುವಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಆಗುವಂಥ ಕಾರ್ಯಕ್ರಮವನ್ನು ದೇವರ ಅನುಗ್ರಹದಿಂದ ಅಥವಾ ಧರ್ಮಸ್ಥಳದ ಮಂಜುನಾಥ ದೇವರ ಅನುಗ್ರಹದಿಂದ, ಅದೇ ರೀತಿ ಕಾವಂತರ ಆಶೀರ್ವಾದದಿಂದ ಇದು ಉತ್ತಮವಾದಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಗಿ ಅದೇ ರೀತಿ ಇವತ್ತಿನ ದಿವಸಕ್ಕೆ ಮಾತ್ರ ಸೀಮಿತ ಆಗದೆ ಎಲ್ಲ ದಿವಸಗಳಲ್ಲೂ ಎಲ್ಲ ಕ್ಷಣಗಳಲ್ಲೂ ಆ ಒಂದು ಪರಿಸರದ ಬಗ್ಗೆ ಪ್ರತಿಯೊಬ್ಬರು ಕಾಳಜಿ ವಹಿಸಿಕೊಂಡು ಮುಂದಕ್ಕೆ ಪರಿಸರವನ್ನು ಅದೇ ರೀತಿ ನಮ್ಮದೇ ಜೀವ ಇದ್ದಾಗೆ, ನಮ್ಮದೇ ಆತ್ಮ ಇರುವ ಹಾಗೆ ಎಲ್ಲರೂ ಪ್ರೀತಿಸಿ ಅದೇ ರೀತಿ ಪ್ರತಿಯೊಂದು ಮನೆಯಲ್ಲಿ ಕೇವಲ ಮಂದಿರ, ಸಂಸ್ಥೆ, ದೇವಸ್ಥಾನದಲ್ಲಿ ಮಾತ್ರ ಗಿಡ ನೆಟ್ಟರೆ ಸಾಕಾಗುವುದಿಲ್ಲ. ಅವರವರ ಮನೆಯಲ್ಲಿ ಮೊದಲಿಗೆ ಇದು ಪ್ರಾರಂಭ ಆಗಬೇಕು. ಅವರವರ ಮನೆಯಲ್ಲಿ ಅವರಿಗೆ ಎಷ್ಟು ಜಾಗ ಇದೆಯಾ ಆ ಜಾಗದಲ್ಲಿ ಒಂದು 5 ಜನ ಮನೆಯಲ್ಲಿದ್ದರೆ 10 ಮರವನ್ನು ನೆಡಬೇಕು, 1ಕ್ಕೆ 2. ಈ ರೀತಿಯಲ್ಲಿ ಆ ಪರಿಸರದ ಬಗ್ಗೆ ಆಸಕ್ತಿ ಅದೇ ರೀತಿ ಪ್ರೀತಿಯನ್ನು ಇಟ್ಟುಕೊಂಡು ಮುಂದಕ್ಕೆ ಅದೇ ರೀತಿ ನೀವು ಮಾಡುವಂಥ ಈ ಕಾರ್ಯ ಯೋಜನೆಗಳೇನಿದೆ ಅದು ಇಡೀ ದೇಶಕ್ಕೆ ಹಮ್ಮಿ ಅದೇ ರೀತಿ ಎಲ್ಲರಿಗೂ ಅದರಿಂದ ಒಳಿತಾಗುವಂತೆ ಆ ಸದ್ಗುರು ಸಾಯಿಬಾಬಾ ದೇವರು ಅದೇ ರೀತಿ ಅನುಗ್ರಹವನ್ನು ಕೊಟ್ಟು ಕಾಪಾಡಲಿ, ನಿಮ್ಮ ಯೋಜನೆಯನ್ನು ಯಶಸ್ವಿಯಾಗಿ ನಡೆಸಲಿ ಅಂತೇಳಿ ಮಾಡುವಂಥ ಪ್ರಾರ್ಥನೆ.
ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಮಂಗಳೂರು ಸಾಯಿಬಾಬಾ ಮಂದಿರ ಪಿಲಾರ್ ಪರಮ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ಹಾಗೆಯೇ ಸ್ಥಳ ಸಾನ್ನಿಧ್ಯ ದೇವರುಗಳನ್ನು ಮನದಲ್ಲಿ ಸ್ಮರಿಸುತ್ತಾ, ನಮ್ಮ ಇಂದಿನ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸಹಕಾರದೊಂದಿಗೆ ನಡೆಯುವಂತಹ ಈ ಪರಿಸರ ಸಂರಕ್ಷಣೆ ಜಾಗೃತಿ ಮಾಹಿತಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀಯುತ ಸುರೇಶ್ ಭಟ್ನಗರ, ಅಧ್ಯಕ್ಷರು ಶ್ರೀ ಸಾಯಿಬಾಬಾ ಮಂದಿರ ಪಿಲಾರು, ಇವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶನ್ಮಾರ್ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ನಮ್ಮ ಇಂದಿನ ಈ ಕಾರ್ಯಕ್ರಮದ ಇನ್ನೂರು ಅತಿಥಿಯಾದಂಥ ಶ್ರೀಯುತ ದಿನೇಶ್ ಶರ್ಮಾ, ಧರ್ಮದರ್ಶಿಗಳು, ಶ್ರೀ ಸಾಯಿಬಾಬಾ ಮಂದಿರ ಪಿಲಾರ್, ಇವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಸೌಮ್ಯರವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇನ್ನೂರು ಅತಿಥಿಯಾದಂಥ ಜಗದೀಶ್ ಕೆ, ಜಿಲ್ಲಾ ಆಡಳಿತಾಧಿಕಾರಿ, ಕ್ರೀಡಾ ಇಲಾಖೆ, ಭಾರತ ಸರ್ಕಾರ, ಇವರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಬೇಬಿ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಸತೀಶ್ ದೀಪಂ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕೇಂದ್ರ ಒಕ್ಕೂಟದ ಅಧ್ಯಕ್ಷರಾದಂಥ ಇವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶೋಭಾರವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಉಳ್ಳಾಲ ವಲಯದ ಮೇಲ್ವಿಚಾರಕರಾದಂಥ ಶ್ರೀಯುತ ಆದರ್ಶ್ ಸರ್ ಅವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ರೇವತಿಯವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಎಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪತ್ರಿಕೆಯ ರಿಪೋರ್ಟರ್ ಆದಂಥ ಅನ್ಸರ್ ಇನೋಳಿ, ಇವರಿಗೂ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಕಾವ್ಯರವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಬಂದಂಥ ಎಲ್ಲ ಸರ್ವ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತಾ, ಮುಂದಿನ ನಮ್ಮ ಕಾರ್ಯಕ್ರಮದ ಅಂಗವಾಗಿ ದೀಪ ಪ್ರಜ್ವಲನೆ ಶ್ರೀಯುತ ಸುರೇಶ್ ಭಟ್ನಗರ, ಅಧ್ಯಕ್ಷರು ಶ್ರೀ ಸಾಯಿಬಾಬಾ ಮಂದಿರ, ಇವರು. ಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಮಹಾಗಣಪತಿಯ ನಮಃ. ಶ್ರೀ ಮಂಜುನಾಥಾಯ ನಮಃ. ಮುಖ್ಯವಾಗಿ ಈ ಒಂದು ಶ್ರೀ ಸಾಯಿಬಾಬಾ ಮಂದಿರ ಪಿಲಾರು ಈ ಒಂದು ಸಾನ್ನಿಧ್ಯದಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಎಲ್ಲರೂ ಉತ್ತಮವಾದಂಥ ರೀತಿಯಲ್ಲಿ ಕಾಳಜಿ ವಹಿಸಿಕೊಳ್ಬೇಕಂತ ಹೇಳುವಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ಸಸಿ ನೆಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಪ್ರಕಾರವಾಗಿ ಇವತ್ತಿನ ಸಭಾ ವೇದಿಕೆಯಲ್ಲಿರುವಂಥ ನಮ್ಮ ಈ ಒಂದು ಸಾಯಿಬಾಬಾ ಸೇವಾ ಸಮಿತಿಯ ಅಧ್ಯಕ್ಷರಾದ ನೂತನ ಅಧ್ಯಕ್ಷರಾದ ಸುರೇಶ್ ಭಟ್ನಗರ ಇವರಿಗೆ ನಾನು ಸ್ವಾಗತವನ್ನು ಬಯಸ್ತು. ಅದೇ ರೀತಿ ಮುಖ್ಯವಾಗಿ ನಮ್ಮ ಧರ್ಮಸ್ಥಳ ಯೋಜನಾ ಒಕ್ಕೂಟದ ಅಧ್ಯಕ್ಷರಾದಂಥ ಸತೀಶ್ ದೀಪಂ ಅವರೇ, ಅದೇ ರೀತಿ ಮುಖ್ಯವಾಗಿ ವೇದಿಕೆಯಲ್ಲಿರುವಂಥ ಕ್ರೀಡಾ ಜಗದೀಶ್ ಕೆ ಅವರೇ, ಅದೇ ರೀತಿ ಧರ್ಮಸ್ಥಳ ವಲಯದ ಮೇಲ್ವಿಚಾರಕರಾದಂಥ ಆದರ್ಶ್ ಅವರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ
ಧರ್ಮಸ್ಥಳದ ಸದ್ಭಕ್ತರು ಅಥವಾ ಪರಿಸರದ ಸಂರಕ್ಷಣಾ ಅಥವಾ ಪ್ರೀತಿ ಇರುವಂಥ ಎಲ್ಲ ಗಣ್ಯರನ್ನು ಅದೇ ರೀತಿ ನಾನು ಇವತ್ತಿನ ದಿವಸ ಸ್ವಾಗತವನ್ನು ಕೋರಿ ಒಂದೆರಡು ಮಾತುಗಳನ್ನು ಹೇಳಲು ನಾನು ಇಚ್ಛಿಸುತ್ತೇನೆ. ಮುಖ್ಯವಾಗಿ ಪರಿಸರ ಅಂತ ಹೇಳಿದರೆ ನಮ್ಮ ಆತ್ಮ. ಆ ಆತ್ಮವನ್ನು ನಾವು ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡಿಕೊಳ್ಬೇಕಂತ ಇದ್ದರೆ ಆ ಪರಿಸರದ ಬಗ್ಗೆ ಮುಖ್ಯವಾಗಿ ನಾವು ಕಾಳಜಿಯನ್ನು ವಹಿಸಿಕೊಳ್ಬೇಕು. ಯಾವ ರೀತಿ ಕಾಳಜಿಯನ್ನು ವಹಿಸ್ಬೇಕಂತ ಹೇಳಿದರೆ ಒಂದನೇದಾಗಿ ಅದಕ್ಕೆ ಬೇಕಾಗುವಂಥ ನೀರು ಪೋಷಣೆಯನ್ನು ಮಾಡುವಂಥದ್ದು. ಎರಡನೇದಾಗಿ ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು, ಪ್ಲಾಸ್ಟಿಕ್ಕು ಅಥವಾ ಇನ್ನಿತರವಾದಂಥ ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಅಂತ ಹೇಳಿದರೆ ಎಲ್ಲವೂ ನಾವು ಒಂದು ತೆಂಗಿನ ಮರ ಅಂತ ಮನೆಯ ಎದುರುಗಡೆ ಇದ್ದರೆ ಅದು ಕಸದ ತೊಟ್ಟಿಯಾಗಿ ನಮಗೆ ಎಲ್ಲ ಕಸಗಳನ್ನು ತಗೊಂಡೋಗಿ ಅದರ ಇದಕ್ಕೆ ಹಾಕುವಂಥದ್ದು, ಬುಡಕ್ಕೆ ಹಾಕುವಂಥದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಸರಿಯಾದಂಥ ಭೂಮಿಯಲ್ಲಿರುವಂಥ ಯಾವುದೇ ರೀತಿಯ ಆಹಾರಗಳನ್ನು ಅದೇ ರೀತಿ ಹೀರಿಕೊಳ್ಬೇಕಂತ ಇದ್ದರೆ ಅದರ ಬೇರಿಗೆ ಈ ಪ್ಲಾಸ್ಟಿಕ್ ಹೋಗಿ ಅದಕ್ಕೆ ತಡೆ ಇಡ್ತದೆ. ಅದರಿಂದ ಅದಕ್ಕೆ ಬೇಕಾಗುವಂಥ ಆಹಾರವನ್ನು ತಗೊಳ್ಳಿಕ್ಕಾಗೋದಿಲ್ಲ. ಇದೇ ಆ ಬೇರಿನಿಂದ ಅದು ತಗೊಳ್ಳುವಂಥ ನೀರಿನಿಂದಲೇ ಆ ಸೀಯಾಳದಲ್ಲಿ ನೀರಾಗುವಂಥದ್ದು. ಯಾಕಂತ ಹೇಳಿದರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ನರನಾಡಿಗಳು ಹೇಗೆ ಕಾರ್ಯವಹಿಸ್ತದ ಅದೇ ರೀತಿ ಒಂದು ತೆಂಗಿನ ಮರದ ಬುಡದಲ್ಲಿ ಅದಕ್ಕೆ ಅದೇ ರೀತಿಯ ನರಗಳು ಅಥವಾ ಅದರಲ್ಲಿ ಜೀವಕೋಶಗಳಿದೆ. ಅಂತ ಪ್ರತಿಯೊಂದು ಸಸ್ಯಕ್ಕೆ ಇರುವಂಥ ಜೀವಕೋಶಗಳಿಗೆ ಪ್ರಧಾನವಾಗಿ ಅದಕ್ಕೆ ಆಹಾರ ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ಭೂಮಿ ಅಥವಾ ನೀರಿನಿಂದ. ಇದಕ್ಕೆ ನಾವು ಅದಕ್ಕೆ ಆಹಾರವನ್ನು ಸರಿಯಾಗಿ ತಗೊಳ್ಳದೆ ಮಾಡುವಾಗಿದ್ದರೆ ಆ ಒಂದು ಪರಿಸರವನ್ನು ನಾವು ನಾಶ ಮಾಡಿದಾಗೆ. ಇನ್ನೊಂದೇನಂತ ಹೇಳಿದರೆ ಪರಿಸರ ದಿನ ಅಂತ ಹೇಳಿ ನಾವೊಂದು 10 ಗಿಡಗಳನ್ನು ನೆಡುವ ಮೊದಲು ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಒಂದು 100 ಮರಗಳನ್ನು ನಾವು ಅಲ್ಲಿ ಕರೆದಾಕ್ತೇವೆ. ನಾವು ಒಂದು ಯಾವುದೇ ರೀತಿಯ ಕಟ್ಟಡ ನಿರ್ಮಾಣ ಮಾಡಲಿ ಅದೇ ರೀತಿ ಮುಖ್ಯವಾಗಿ ನಾವು ಒಂದು ಕಟ್ಟಡ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಗಿಡಕ್ಕಾಗಿ ಅಥವಾ ಒಂದು ಮರಕ್ಕಾಗಿ ಸ್ವಲ್ಪ ಜಾಗವನ್ನು ಅದಕ್ಕಂತಲೇ ನಾವು ಇಟ್ಕೊಳ್ಬೇಕು. ಯಾಕೆಂತ ಹೇಳಿದರೆ ನಮಗೆ ಆಮ್ಲಜನಕ ಅಂತ ಹೇಳಿ ನಮಗೆ ಏನು ನಾವು ಸೇವನೆ ಮಾಡ್ತೇವೋ ನಮ್ಮ ದೇಹಕ್ಕೆ ಬೇಕಾದಂಥ ಪ್ರಾಣವಾಯು ಅಂತ ಹೇಳ್ತಾರೆ. ಆ ಪ್ರಾಣವಾಯು ಎಲ್ಲಿಂದ ಸಿಗ್ತದೆ? ಈ ಪರಿಸರದಿಂದ ಸಿಗ್ತದೆ ಅಥವಾ ಈ ಗಿಡ ಮರದಿಂದ ಸಿಗ್ತದೆ. ಅಂಥ ಗಿಡ ಮರವನ್ನೇ ಇವತ್ತು ನಾಶ ಮಾಡಿದರೆ ಮತ್ತೆ ನಾವು ನಮ್ಮ ಪ್ರಾಣವಾಯುವಲ್ಲಿ ಏನು ವಿಷಗಾಳಿಯನ್ನೇ ಸೇವನೆ ಮಾಡಬೇಕೇ ಹೊರತು ಉತ್ತಮವಾದಂಥ ಗಾಳಿ ನಮಗೆ ಸೇವನೆ ಮಾಡಲಿಕ್ಕೆ ಸಿಕ್ಕಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಮ್ಮ ಆರೋಗ್ಯ ಉತ್ತಮ ಆಗಬೇಕಾ ಅಥವಾ ನಾವು ದೀರ್ಘ ಆಯುಷ್ಯವಂತರಾಗಿ ನಾವು ಬದುಕಬೇಕಾ? ಇವಾಗ 120 ವರ್ಷ ಆಯುಷ್ಯ ಇದ್ದಿತ್ತು ಮನುಷ್ಯನಿಗೆ, ಅದು ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ 100 ವರ್ಷಕ್ಕೆ ಆಯಿತು. ಇವಾಗ ಅದು ಎಲ್ಲಿ 80ರಿಂದ ಇವಾಗ 40-50 ವರ್ಷಕ್ಕೆ ಈಗ ಕಾಲಿಟ್ಟಿದೆ ಅಲ್ಲಿಯವರೆಗೆ. ಯಾಕಂತ ಹೇಳಿದ್ರೆ 40-50 ವರ್ಷ ಆದರೆ ಅವನು ಕೂದಲು ಹಣ್ಣಾಗ್ತದೆ, ಇಲ್ಲದಿದ್ರೆ 80 ವರ್ಷ ಆದರೂ ಕೂದಲು ಹಣ್ಣಾಗ್ತಾ ಇರಲಿಲ್ಲ, ಹಲ್ಲು ಉದುರಿ ಹೋಯಿತು ಅಥವಾ ದೇಹ ಚರ್ಮ ಸುಟ್ಟು ಗಟ್ಟಿ ಆಯಿತು. ಈ ರೀತಿಯಲ್ಲಿ ಅದೇ ನಮ್ಮ ದೇಹದ ಆರೋಗ್ಯ ಎಲ್ಲಿರ್ತದೆ ಅಂತ ಹೇಳಿದ್ರೆ ಅದು ಪರಿಸರದಿಂದ ಸಿಕ್ಕುವಂಥ ಉತ್ತಮವಾದಂಥ ಗಾಳಿಯಿಂದ ಸಿಗ್ತದೆ ಅಥವಾ ಆ ಒಂದು ಪರಿಸರದಿಂದ ನಮಗೆ ಸಿಗುವಂಥ ಯಾವುದೇ ರೀತಿಯ ಆಹಾರಗಳು, ಭೂಮಿಯಲ್ಲಿ ನಾವು ಉತ್ಪತ್ತಿ ಮಾಡುವಂಥ ಆಹಾರಗಳು ಇವತ್ತೆಲ್ಲ ಕಲಬೆರಕೆ ಅಥವಾ ವಿಷಗಳೇ ಆಗಿದೆ. ಕೆಮಿಕಲನ್ನು ಹಾಕಿಯೇ ನಾವು ಎಲ್ಲ ಗಿಡಗಳನ್ನು ಅಥವಾ ಒಂದು ತರಕಾರಿಗಳನ್ನು ಮಾಡುವಂಥದ್ದು. ಇದರಿಂದ ಏನಾಯ್ತು ಅಂತ ಹೇಳಿದರೆ ಈ ಕೆಮಿಕಲ್ ಅಥವಾ ವಿಷ ವಸ್ತುಗಳನ್ನು ಹಾಕಿರುವುದರಿಂದ ಇದೆಲ್ಲ ಭೂಮಿಗೆ ಹೋಗ್ತದೆ, ಭೂಮಿಯಲ್ಲಿ ಸಂಗ್ರಹ ಆಗ್ತದೆ. ಅಂತ ಒಂದು ಕೆಮಿಕಲ್ ಆಹಾರವನ್ನೇ ಅದೇ ರೀತಿ ಅದರಿಂದ ಸಸ್ಯಗಳು ಅಥವಾ ಮರಗಳು ಎಲ್ಲ ನಾಶ ಆಗ್ತದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಗುಡ್ಡೆ ಜರಿತ ಏನಾಗ್ತದೆ, ಗುಡ್ಡೆಯಲ್ಲಿ ಎಲ್ಲ ಇದ್ದಂಥ ಮರಗಳನ್ನೆಲ್ಲ ಕಡಿದ್ರು. ಆ ಕಡ್ದಂಥ ಮರಗಳ ಬುಡ ಅಲ್ಲಿ ಇರ್ತದೆ, ಆ ಬುಡಕ್ಕೆ ನೀರು ಸರಿ ಹಿಂಗ್ತದೆ. ಹಿಂಗುವಾಗ ಏನಾಯಿತು, ಅದರದ ಬೇರು ಮಣ್ಣಿನಿಂದ ಸಡಿಲಾಗ್ತದೆ, ಮಣ್ಣಿನಲ್ಲಿ ಗ್ರಿಪ್ಪಲ್ಲಿ ಹಿಡಿಯುವುದಿಲ್ಲ ಅದು. ಆವಾಗ ಏನಾಗ್ತದೆ ಅಂತ ಹೇಳಿದರೆ ಆ ಮರ ಮಣ್ಣಿನಲ್ಲಿ ಹಿಡಿಯದೆ ಅದು ಬೀಳ್ತದೆ, ಜರಿದು ಬೀಳ್ತದೆ. ಆದ್ರಿಂದ ನಾವು ಎಲ್ಲರೂ ಇವತ್ತಿನ ದಿವಸದಿಂದಲೇ, ನಾನಾಗಲಿ ನೀವು ಆಗಲಿ ಎಲ್ಲರೂ ಅದೇ ರೀತಿ ಪರಿಸರವನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಅದೇ ರೀತಿ ಪರಿಸರ ಒಂದು ಗಿಡ ನೆಟ್ಟರೆ ಅದನ್ನು ಕೇವಲ ಆ ದಿವಸಕ್ಕೆ ಸೀಮಿತವಾಗಿರದೆ ಮುಂದೆ ಅದನ್ನು ಒಳ್ಳೆ ರೀತಿಯಲ್ಲಿ ಪೋಷಣೆ ಮಾಡಿಕೊಂಡು ಬರಬೇಕು. ಅದಕ್ಕೆ ಸಮಯಕ್ಕೆ ಸರಿಯಾಗಿ ನೀರು ಹಾಕುವಂಥದ್ದು ಅಥವಾ ಅದಕ್ಕೆ ಗೊಬ್ಬರವ ಅಥವಾ ಇನ್ನಿತರೆ ಯಾವುದು ಹಾಕಬೇಕು. ಅದರಿಂದ ಅದು ಒಳ್ಳೆ ಮರವಾಗಿ ಹೆಮ್ಮರವಾಗಿ ಅದು ನಾಳೆಗೆ ನಮಗೆ ನೆರಳು ಕೊಡ್ತದೆ. ಒಂದು ಹಿಂದಿನ ದಿವಸದಲ್ಲೆಲ್ಲ ನಾವು ನೋಡುವಾಗ ಸಣ್ಣ ಮಕ್ಕಳು ಇರುವಾಗ ಎಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಇರಲಿಲ್ಲ, ಎಲ್ಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಎಲ್ಲಿ ಬಸ್ ಸ್ಟ್ಯಾಂಡ್ ಯಾವುದಂತ ಹೇಳಿದರೆ ದೊಡ್ಡ ಮರ. ನಮಗೆ ಆ ದೊಡ್ಡ ಮರ ಒಂದು 50-100 ಜನರಿಗೆ ಆಶ್ರಯ ಆಗ್ತಾ ಇತ್ತು.
ಅದರ ಅಡಿಯಲ್ಲೇ ಬೇಕಿದ್ರೆ ಒಂದು ಕಲ್ಲ ಅಥವಾ ಮರದ ಬೆಂಚ ಇಟ್ಟು ನಾವು ಕೂತ್ಕೊಳ್ತಾ ಇದ್ದು. ಅದರದ್ದು ಆ ಮರದ್ದು ನೆರಳು ಎಷ್ಟು ತಂಪು ಸಿಗ್ತಿತ್ತು. ಅದೇ ಈಗ ಬಸ್ ಸ್ಟ್ಯಾಂಡ್, ಆ ಬಸ್ ಸ್ಟ್ಯಾಂಡಿಂದ ನಮಗೆ ತಂಪು ಸಿಕ್ಕುವುದಿಲ್ಲ. ಅದೇ ರೀತಿ ಮುಖ್ಯವಾಗಿ ಆ ಬಸ್ ಸ್ಟ್ಯಾಂಡಲ್ಲಿ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ಅದನ್ನು ಕಸ ಎಲ್ಲ ಹಾಕಿ ಹಾಳು ಮಾಡ್ತಾರೆ, ಅಥವಾ ಇದ್ದ ಎಂಜಲೆಲ್ಲ ಉಗ್ದು ಹಾಳು ಮಾಡ್ತಾರೆ. ಇದರಿಂದ ನಾವು ಮುಖ್ಯವಾಗಿ ಮರಗಳನ್ನು, ಗಿಡಗಳನ್ನು, ಪ್ರಕೃತಿಯನ್ನು ನಾವು ಎಲ್ಲರೂ ಪ್ರೀತಿ ಮಾಡುವ, ಪ್ರೀತಿಸುವಂಥ ಗುಣ ಇರಬೇಕು ನಮಗೆ. ಅಂತ ಎಲ್ಲ ಪ್ರೀತಿಸುವಂಥ ಗುಣ ಇದ್ದರೆ ನಾವು ತನ್ನಿಂದಾನೇ ನಾವು ಅದನ್ನು ಪೋಷಣೆ ಮಾಡ್ತೇವೆ, ಬೆಳೆಸ್ತೇವೆ. ನಾವು ಎಲ್ಲರೂ ಆ ಪರಿಸರವನ್ನು ಪ್ರೀತಿಸಿ ಪರಿಸರವನ್ನು ಸಂರಕ್ಷಣೆ ಮಾಡ್ತಾ ಹೋಗುವ. ನಮ್ಮ ಜೀವನದ ಮೂಲ ಧ್ಯೇಯ ಅಂತ ಹೇಳಿದರೆ ನಮಗೆ ಪರಿಸರ. ಅಂಥ ಪರಿಸರವನ್ನು ಯಾರು ನಾಶ ಮಾಡಿದ್ರು ಅದನ್ನು ವಿರೋಧಿಸುವಂಥ ಗುಣಗಳನ್ನು ನಾವು ಬೆಳೆಸ್ಕೊಳ್ಳುವ. ಅದೇ ರೀತಿ ನಾವು ದೊಡ್ಡ ದೊಡ್ಡ ಮರಗಳನ್ನು ನಾವು ಕಡಿದು ಅದೇ ರೀತಿ ಸ್ವೇಚ್ಛಾಚಾರವಾಗಿ ಈ ಸಿಮೆಂಟಿನ ಕಟ್ಟಡ ಕಟ್ಟುವುದಕ್ಕಿಂತ ಅಂಥ ಮರಗಳನ್ನು ಉಳಿಸಿಕೊಳ್ಬೇಕು. ಒಂದು ಉಳಿಸಿಕೊಳ್ಳುವಂಥದ್ದು, ಒಂದು ಬೆಳೆಸಿಕೊಳ್ಳುವಂಥದ್ದು, ಇದು ಎರಡೂ ಬೇಕು. ಕೇವಲ ನಾವು ಗಿಡ ನೆಟ್ಟರೆ ಆಗುವುದಿಲ್ಲ. ಅಂಥ ಮರ ಒಂದು ದೊಡ್ಡ ಮರ ಆಗಬೇಕಿದ್ರೆ 50-100 ವರ್ಷ ಆಗಬೇಕು. ಅದು ಅಂಥ 50-100 ವರ್ಷದ್ದು ಇನ್ನೊಂದು ಗಿಡ ನೆಟ್ಟು ಅದಕ್ಕೆ ಅಷ್ಟು ವರ್ಷ ನಾವು ಕಾಯಬೇಕು. ಅದರಿಂದ ಅಂಥ ಮರವನ್ನೇ ನಾವು ಇಟ್ಕೊಂಡ್ರೆ, ಅದನ್ನು ಪೋಷಣೆ ಮಾಡಿದರೆ ಅದು ನೆರಳು ಕೊಡ್ತದೆ, ಹಣ್ಣು ಕೊಡ್ತದೆ, ಹಂಪಲು ಕೊಡ್ತದೆ, ಅದೇ ರೀತಿ ನಮಗೆ ಒಳ್ಳೆ ಆಮ್ಲಜನಕ ಕೊಡ್ತದೆ. ಈ ಎಲ್ಲ ಉದ್ದೇಶವನ್ನು ಇಟ್ಟುಕೊಂಡು ಅದೇ ರೀತಿ ಎಲ್ಲರ ಹತ್ರವೂ ನಾನು ಪ್ರಾರ್ಥನೆ ಮಾಡಿಕೊಳ್ಳೋದು, ಸಮಾಜದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು, ಎಲ್ಲರೂ ಪರಿಸರವನ್ನು ಉಳಿಸೋಣ. ಅದೇ ರೀತಿ ಇಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಥವಾ ಸ್ವಸಹಾಯ ಪ್ರಗತಿ ಇದರ ಒಂದು ಉನ್ನತವಾದಂಥ ಪರಿಶ್ರಮದಿಂದ, ಅದೇ ರೀತಿ ಹೇಮಾವತಿ ಹೆಗ್ಡೆಯವರ ಒಂದು ಕನಸಿರ್ಬೋದು, ಆ ಧರ್ಮಸ್ಥಳದ ಕನಸಿರ್ಬೋದು, ಅಂಥ ಕನಸುಗಳನ್ನು ನನಸು ಮಾಡಿಕೊಂಡು ಎಲ್ಲರಿಗೂ ನಾವು ಮಕ್ಕಳಿಗೆ ಇದರ ಬಗ್ಗೆ ಸ್ವಲ್ಪ ಅರಿವನ್ನು ಮೂಡಿಸಬೇಕು. ಯಾಕಂತ ಹೇಳಿದರೆ ಮಕ್ಕಳಿಗೆ ಗೊತ್ತಿರುವುದಿಲ್ಲ ಪರಿಸರ. ಈಗ ಸಣ್ಣ ಮಕ್ಕಳಿಗೆ ಅದರ ಒಂದು ಪರಿಸರದ ಬಗ್ಗೆ ಅವರಿಗೆ ಕಾಳಜಿಯನ್ನು ನಾವು ಕೊಟ್ಟು ಅವರು ಈ ಪರಿಸರದ ಬಗ್ಗೆ ಆಸಕ್ತಿ, ಪ್ರೀತಿ ಬೆಳೆಸುವ ಹಾಗೆ ಮಾಡುವ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಎರಡು ಅವಕಾಶಕ್ಕಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಸಹಯೋಗದಲ್ಲಿ ಇವತ್ತು ನಮ್ಮ ಸಾಯಿ ಮಂದಿರ ಪಿಲಾರ್ ಇಲ್ಲಿ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಾಯಿಬಾಬಾ ಮಂದಿರದ ರೂವಾರಿ ಧರ್ಮದರ್ಶಿಗಳಾದ ದಿನೇಶ್ ಶರ್ಮರಿದ್ದಾರೆ. ಹಾಗೆ ನಮ್ಮ ಧರ್ಮಸ್ಥಳ ಅಭಿವೃದ್ಧಿ ಒಕ್ಕೂಟದ ಅಧ್ಯಕ್ಷರಿದ್ದಾರೆ, ಹಾಗೂ ಅದರ ಅಧಿಕಾರಿಯವರು ಇದ್ದಾರೆ. ಇದೆಲ್ಲ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಇದನ್ನು ವ್ಯವಸ್ಥಾಪನೆ ಮಾಡುವಲ್ಲಿ ಅದೇ ಒಕ್ಕೂಟದ ಒಂದು ಸದಸ್ಯರಂತಿರುವ ಇವರು ನಮ್ಮ ದೀಪಮ್ ಇದ್ದಾರೆ. ಹಾಗೆ ಮಹಿಳಾ ಅದರ ಮೇಲ್ವಿಚಾರಕಿ ಇದ್ದಾರೆ. ಹಾಗೆ ಎಲ್ಲ ಮಹಿಳಾ ಸದಸ್ಯರಿದ್ದಾರೆ. ಇವತ್ತು ಕಾರ್ಯಕ್ರಮ ಅಂತ ಹೇಳಿದರೆ ಸಸಿ ನಡುವ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಅದಕ್ಕೊಂದು ಇತಿಹಾಸ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಕಡೆ ಸಸ್ಯವನ್ನು, ಮರವನ್ನು ಕಡಿದು ಇದು ಮಾಡುವಾಗ ಅದು ಒಂದು ಕಡೆ ಒಂದು ಅವಶ್ಯಕ್ಕಾಗಿ ಇವತ್ತು ಎಲ್ಲ ಕಡೆ ಕಟ್ಟಡ ಎಲ್ಲ ಕಡೆ ಇದಾಗುವಾಗ ಕಡಿಲೇಬೇಕಾಗುವಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಇನ್ನೂ ಆ ಉಳಿದ ಜಾಗದಲ್ಲಿ ಇನ್ನೊಂದು ಮರ ಜಾಗದಲ್ಲಿ ಬರಬೇಕು, ಇನ್ನೊಂದು ದೊಡ್ಡ ಬೆಳವಣಿಗೆ ಆಗುವಾಗ ಆ ಮರ ಕಡಿಯುವಂಥ ಪರಿಸ್ಥಿತಿ ಬರ್ಬೋದು. ಆದರೂ ಸಮತೋಲನಕ್ಕೆ ಬೇಕಾಗಿ ನಾವೇನು ನಾಶ ಮಾಡಿದ್ದೇವೆ ಅದನ್ನು ಪುನರ್ ನಿರ್ಮಾಣ ಮಾಡಬೇಕಂತ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದರೆ ಅದು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಯೋಜನೆ. ಅದನ್ನು ನಾನು ಅವರನ್ನು ಎಲ್ಲರನ್ನು ಈ ಕಾರ್ಯಕ್ರಮ ಇವತ್ತು ಸಣ್ಣ ಕಾರ್ಯಕ್ರಮ ಅಂತ ಅದಕ್ಕೆ ದೊಡ್ಡ ಮೌಲ್ಯ ಇದೆ. ಆ ನೀತಿಯಲ್ಲಿ ಅವರನ್ನು ಧರ್ಮಸ್ಥಳದ ಅಧಿಕಾರಿ ಮತ್ತು ಎಲ್ಲ ಅವರನ್ನು ನಾನು ಇವತ್ತು ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಸಾಯಿಬಾಬಾ ಮಂದಿರ ಇವತ್ತು ನಮ್ಮ ಈ ಕಡೆಯ ಶ್ರದ್ಧಾ ಕೇಂದ್ರವಾಗಿ ಈಗ ತಾನೇ ಮೊಳಕೆಯಲ್ಲಿದೆ. ಇನ್ನೂ ಅದು ಮೇಲೆ ಬರಬೇಕು. ಮೇಲೆ ಬರಬೇಕಾದ್ರೆ ಇಂಥ ಕಾರ್ಯಕ್ರಮ ಎಲ್ಲ ಅಗತ್ಯ. ಯಾಕಂತ ಹೇಳಿದರೆ ಇವತ್ತು ಈ ಕಾರ್ಯಕ್ರಮ ಮಾಡಿದಾಗ ಧರ್ಮಸ್ಥಳದ ಅದರ ಎಲ್ಲ ಸದಸ್ಯರು ಇಲ್ಲಿ ಬಂದರು. ಆಗ ನಾನು ಮೊನ್ನೆ ಹೇಳಿದೆ, ಯಾವುದಾದ್ರೂ ಕಾರ್ಯಕ್ರಮದ ಮುಖಾಂತರ ಇಲ್ಲಿ ಜನ ಬರುವ ಹಾಗೆ ಮಾಡಬೇಕಂತ. ಇವತ್ತು 10 ಜನ ಇರಲಿ, 12 ಜನ ಇರಲಿ, ಅದು ಪ್ರಾರಂಭ. ಹಾಗೆ ಈಗ ಸಾಯಿಬಾಬಾನ ಒಂದು ಎಲ್ಲ ಕಡೆ ಸಾಯಿಬಾಬಾ ಮಂದಿರ ಅಂತ ಹೇಳಿದರೆ ನಮಗಿದ್ದದ್ದು ಒಂದು ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಾತ್ರ. ಈ ಕಡೆ ಎಲ್ಲ ಆದದ್ದು ಎಲ್ಲ ಇದೇ ರೀತಿ ಆದದ್ದು.
ಇದೇ ರೀತಿ ಆದದ್ದರಲ್ಲಿ ಇವಾಗ ಒಳ್ಳೆಯ ಕಡೆ ಜನರಿಗೆ ಒಂದು ಯಾಕಂತ ಹೇಳಿದರೆ ಈಗ ಸಾಯಿಬಾಬಾ ದಿನ ಗುರುವಾರ, ಆ ಗುರುವಾರ ನಾವೊಂದು ತರಕಾರಿ ತಿನ್ನಬೇಕು ಅಂತ ಒಂದು ಕೆಲವರು ಅದನ್ನು ಆರಂಭಿಸಿದರು. ನಿಜವಾಗಿ ಅದಕ್ಕೆ ಸಾಯಿಬಾಬಾ ಪ್ರೇರಣೆ ಆದರೂ ಅದು ಒಂದು ದಿನ ತರಕಾರಿ ತಿನ್ನುವುದು ಅವರ ಆರೋಗ್ಯಕ್ಕೆ ಅದು ಅವರಿಗೂ ಅದರ ಲಾಭ ಇದೆ. ಯಾಕಂತ ಹೇಳಿದರೆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಿಯಾದರೂ ಭಾಗಿಯಾಗುವಾಗ ನಾನು ಇವತ್ತು ವೆಜ್ ಅಂದರೆ ಅದು ನಮ್ಮೊಂದು ಸಂಸ್ಕಾರ, ಅದು ಒಟ್ಟಿಗೆ ಸೇರ್ತದೆ. ಇವತ್ತು ಸಾಯಿಬಾಬಾ ಮಂದಿರ ಬೇರೆ ಕಡೆ ಎಲ್ಲ ಇದೆ, ಇಲ್ಲಿ ಈ ಕಡೆ ಇರಲಿಲ್ಲ. ನಿಜವಾಗಿಯೂ ನಮ್ಮ ಈ ಭಾಗ್ಯದ ಜನರ ಒಂದು ಭಾಗ್ಯ. ಅವರು ಕಷ್ಟಪಟ್ಟು ಇವತ್ತು ನಮಗೆ ಮಾಡಿದ್ದಾರೆ. ಅವರೇನು ಶಾಶ್ವತ ಅಲ್ಲ, ಆದರೆ ಸಾಯಿಬಾಬಾ ಮಂದಿರ ಶಾಶ್ವತ. ಇದು ನಮ್ಮ ಪರಂಪರೆಗೆ ನಮಗೆ ಬಂದು ಕೈ ಮುಗಿಯುವಂಥ ಒಂದು ಇದನ್ನು ಮಾಡಿದ್ದಾರೆ. ನಾನು ನಿಜವಾಗಿ ಅವರಿಗೆ ಚಿರಋಣಿಯಾಗಿದ್ದೇನೆ. ಹಾಗೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಗಿಡ ನೆಡುವಂಥ ಕಾರ್ಯಕ್ರಮ ನೀವು ಮಾಡಿದ್ದೀರಿ. ಅದೇ ರೀತಿ ಇಲ್ಲಿ ಮಂದಿರದಲ್ಲಿ ಇವತ್ತು ಅದೀಗ ತಾನೇ ಆರಂಭಗೊಳ್ಳಲಿದೆ. ಇದೇ ರೀತಿ ನೀವು ಎಲ್ಲ ಕಡೆ ಇದು ಮಾಡಿ. ನಾನು ಯಾಕಂತ ಹೇಳಿದ್ರೆ ನಾನು ಧರ್ಮಸ್ಥಳದ ಎಲ್ಲ ಹಲವು ಕಾರ್ಯಕ್ರಮಕ್ಕೆ ನಾನು ಮೊದಲು ಬಂದಿದ್ದೇನೆ. ನಮಗೆ ನಾನು ಅವರೊಟ್ಟಿಗೆ ಇದ್ದೆ, ಎಲ್ಲ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ, ಎಲ್ಲ ಕಡೆ ಬಂದಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ನಿಜವಾಗಿ ಶ್ಲಾಘನೆ ಮಾಡ್ತೇನೆ. ಅದಲ್ಲದೆ ನಾನು ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ನಾನೊಂದು ಹತ್ತಿರ ಅವರನ್ನು ನನಗೆ ಇಲ್ಲಿ ನಮ್ಮ ಸೆಬೆಸ್ಟಿಯನ್ ಚರ್ಚಿಗೆ ಬಂದಾಗ ನನ್ನನ್ನು ಅವರು ನನಗೆ ಪರಿಚಯ ಇರಲಿಲ್ಲ. ಆದರೂ ಅವರ ಒಂದು ಭಾಷಣದಲ್ಲಿ ನನ್ನ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಆಗ ಯಾರನ್ನು ಮಾಡಲಿಲ್ಲ, ನನ್ನ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಆವತ್ತಿಂದ ಅವರೊಂದು ನಮ್ಮ ಒಂದು ಟಿ ವಿಯವರು ಅವರು ಮಾತಾಡೋ ಒಂದು ಫೋಟೋವನ್ನು ಹಲವು ವರ್ಷದ ಮೊದಲು ಹಾಕಿದ್ದಾರೆ. ನಾನು ಆವಾಗ ನನ್ನ ಇದರಲ್ಲಿ ಇಂದಿರಾ ಗಾಂಧಿಯ ಇದಿತ್ತು ನನ್ನ ಫಸ್ಟಿಗೆ, ಅದನ್ನು ತೆಗೆದು ನಾನು ಹಾಕಿದ್ದು ವೀರೇಂದ್ರ ಹೆಗ್ಗಡೆ ಅವರದ್ದು ಒಂದು ಫೋಟೋ. ಅದು ಇವತ್ತಿನವರೆಗೂ ಇದೆ ನನಗೆ. ಅದರ ನಂತರ ಕೆಲವರು ಹೇಳಿದರು ನೀವು ಅದು ತೆಗಿ. ನಾನು ಹೇಳಿದೆ ನನ್ನ ಆಯುಷ್ಯವರೆಗೆ ನನ್ನ ಸ್ಟೇಟಸಲ್ಲಿ ಅವರದೇ ಫೋಟೋ, ಅದನ್ನು ಚೇಂಜ್ ಮಾಡುವಂಥ ಇದಿಲ್ಲ. ಅದು ನಾನು ಲೋಕದ ಇದಕ್ಕೆ ನಾನು ಚಿಂತನೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಒಬ್ಬರು ಒಳ್ಳೆ ಕೆಲಸ ಮಾಡಿದ್ದನ್ನು ಮಾತ್ರ ನಾನು ಸ್ವೀಕರಿಸೋದಲ್ಲದೆ ಅವರ ಬಗ್ಗೆ ಅಪವಾದವನ್ನು ನಾನು ಸ್ವೀಕರಿಸಲಿಕ್ಕೆ ಯಾರ ಬಗ್ಗೆಯೂ ನಾನು ತಯಾರಿಲ್ಲ. ಹಾಗಾಗಿ ನನಗೆ ಈಗಲೂ ಹಾಗೆ ಕ್ಷೇತ್ರಕ್ಕೆ ಹೋದರೆ, ಮೊನ್ನೆ ನಾನು ಕ್ಷೇತ್ರಕ್ಕೆ ಹೋಗಿದ್ದೆ, ಅವರ ಮೇಲೆ ಯಾರಿಗೂ ಹೋಗ್ಲಿಕ್ಕಿಲ್ಲ, ಅವರ ಇದರ ಮೇಲೆ ಯಾರಿಗೂ ಹೋಗ್ಲಿಕ್ಕಿಲ್ಲ. ಆದರೂ ನನ್ನನ್ನು ಕರೆದು ನನಗೆ ಅವರು ಅಲ್ಲಿ ಆ ಜಾಗ, ಅದಕ್ಕೆ ಕೆಲವರು ಕೇಳಿದರು ನನಗೆ, ಹೆಂಚಿನ ಮಾರಾಯ ಈ ಮಿತ್ತು ಪೋತ. ನಾನು ಓದೋದಲ್ಲ, ಅವರು ನನ್ನನ್ನು ಕರೆದು ಕೊಟ್ಟರು. ನಾನು ಅದನ್ನು ಫೋಟೋ ಹಾಕಿದ್ದೆ. ಆಗ ತುಂಬ ಇದಕ್ಕೆ ಇದು ಬಂತು. ಆಗಿರುವಾಗ ಇದು ನನಗೀಗ ಅವರಿಗೆ ಎದುರು ಸಿಗುವಾಗ ಬಂದಿದೆ, ಆದರೆ ನನ್ನ ಹೆಸರು ಹೇಳುವಾಗ ಅವರಿಗೆ ಗೊತ್ತಾಗ್ತದೆ. ಆದರೂ ಇರಲಿ, ಅವರು ಇಡೀ ನಮ್ಮ ಈಗ ಸಮಾಜದ ಇಡೀ ನಮ್ಮ ಇದರಲ್ಲಿ ಎಲ್ಲ ಕಡೆ ಒಳ್ಳೆ ಧರ್ಮಸ್ಥಳ ಕ್ಷೇತ್ರದಿಂದ ಕೊಟ್ಟಿದ್ದಾರೆ. ಇನ್ಕಮ್ ಇರ್ಬೋದು, ಇನ್ಕಮ್ ದೇವಸ್ಥಾನದಲ್ಲಿ ಇನ್ಕಮ್ ಇದ್ದದಲ್ಲಿ ಇವತ್ತು ಅವರು ತ್ಯಾಗ ಮಾಡಿದ್ದಾರೆ. ನಾವು ನಿಜವಾಗಿ ಅವರಿಗೆ ನಾವು ಅವರನ್ನು ದೇವರ ರೂಪದಲ್ಲಿ ಕಾಣುವಂಥ ಪರಿಸ್ಥಿತಿ ಬರಬೇಕು. ಯಾಕಂತ ಹೇಳಿದರೆ ಅವರು ಮಾಡಿದ ಇವತ್ತು ತುಂಬ ಅಪವಾದ ಎಲ್ಲ ಬಂತು, ಅದು ಆ ದೇವರು ಅವರಿಗೆ ಕೈ ಬಿಡಲಿಲ್ಲ. ಯಾಕಂತೇಳಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಹಾಗೆ ಧರ್ಮಸ್ಥಳದ ಇವತ್ತು ಇಷ್ಟು ಜನ ಕೆಲಸ ಮಾಡ್ತೀರಾ, ನಾವೆಲ್ಲ ಆದಷ್ಟು ಈ ನಿಮ್ಮ ಇದನ್ನು ನಾವು ಬೆಂಬಲಿಸಬೇಕು ಹೊರತು ನಾವು ಟೀಕೆ ಮಾಡುವಂಥ ಪರಿಸ್ಥಿತಿಗೆ ಬರಬಾರ್ದು. ನೀವು ಮಾಡಿ, ನಿಮಗೆ ಒಳ್ಳೆಯ ಮಂಜುನಾಥನ ಆಶೀರ್ವಾದ, ಹಾಗೆ ನಮ್ಮ ತಾಯಿ ಭಗವತಿ ಆಶೀರ್ವಾದ, ಎಲ್ಲ ಕಡೆ ನೀವು ಕೆಲಸ ಮಾಡಿ. ನಮಗೆ ಎಷ್ಟು ದಿವಸ ಭೂಮಿಯಲ್ಲಿ ಆಯುಷ್ಯ ಕೊಟ್ಟಿದ್ದಾರೆ, ನಮಗೆ ಕೊಟ್ಟದ್ದೇ ದೇವರು ಒಳ್ಳೆ ಕೆಲಸ ಮಾಡಲಿಕ್ಕೆ. ಬೇಡದ ಕೆಲಸ ನಾವು ಚಿಂತೆ ಮಾಡಿದರೂ ನಾವು ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ಕೊಂಡು ಇವತ್ತು ನಮ್ಮ ಇಲ್ಲಿಯ ರೂವಾರಿ ಬಗ್ಗೆ ನಾವು ಈಗ ಆದಷ್ಟು ನೀವು ಎಲ್ರಿಗೆ ಹೇಳಿ, ಇಲ್ಲಿ ಜನ ಬರುವಾಗೆ ಇಲ್ಲಿ ದೇವರಿಗೆ ಕೈ ಮುಗಿಯುವಾಗ ಬೇರೆಲ್ಲ ಅವರು ಮಾಡ್ತಾರೆ, ನಾವೇನು ಇದು ಮಾಡಬೇಕಂತೆಲ್ಲ ಎಲ್ಲ ಅವರ ಮಾರ್ಗದರ್ಶನದಲ್ಲಿ ಮಾಡುವವರೆಲ್ಲ ಮಾಡ್ತಾರೆ. ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಆದಷ್ಟು ಸಂಖ್ಯೆಯಲ್ಲಿ ಬಂದು ಈ ಕ್ಷೇತ್ರವನ್ನು ಬೆಳಗಿಸಬೇಕಂತ ಎಲ್ಲರೂ ಅಧ್ಯಕ್ಷನೆಯಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜಿಲ್ಲಾ ಆಡಳಿತಾಧಿಕಾರಿ, ಕ್ರೀಡಾ ಇಲಾಖೆ ಪಾಲಿಸಿರ್ತಾರೆ, ಇವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವಂತಹ ಪೂಜ್ಯ ಧರ್ಮದರ್ಶಿಗಳೇ, ನನ್ನ ಆತ್ಮೀಯ ಮಿತ್ರರಿಲ್ಲಿದ್ದಾರೆ, ಹಾಗೆ ವೇದಿಕೆಯಲ್ಲಿರೋ ಗಣ್ಯರಾಗಿ ಇಲ್ಲಿರುವ ನಮ್ಮವರೇ, ಸಾಯಿಬಾಬಾ ಮಂದಿರ ಹಾಗೂ ನಮ್ಮ ಕಮಿಟಿ, ಹಾಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ ಹಮ್ಮಿಕೊಳ್ಳಲಾದ ಈ ಪರಿಸರ ದಿನಾಚರಣೆ, ಈ ಒಂದು ಕಾರ್ಯಕ್ರಮ ಇವತ್ತು ರಾಷ್ಟ್ರ ವ್ಯಾಪ್ತಿಯಲ್ಲಿ ತುಂಬ ಈ ತಿಂಗಳಲ್ಲೇ ಮಾಡುವಂಥದ್ದು ತುಂಬ ಕಾರ್ಯಕ್ರಮ ಆಗ್ತಾಯಿದೆ. ಯಾಕಂದರೆ ನಾನು ನಿನ್ನೆ ಸರ್ಗೆ ಸಿಕ್ಕಿದೆ, ದಿವಸಕ್ಕೆ 4-5 ಕಾರ್ಯಕ್ರಮ ನನಗೆ ಇರ್ತದೆ. ಬೆಳಗ್ಗೆ ಹೋದರೆ ಮಡಿಕೇರಿ, ಉಡುಪಿ ಚಾರ್ಜ್ ನನಗೆ,
ಸಿಗೋದಿಲ್ಲ ಯಾರಿಗೆ. ಇವರು ಕರೆಯುವಾಗ ಆಯ್ತು ಬರ್ತೇನೆ ಸರ್, ಇಲ್ಲಿ ಮಗ ಬಿಟ್ಟು ಇಲ್ಲಿ ಬಂದೆ. ಬಟ್ ನನಗೆ ನಮ್ಮ ಇವರು ಮೊದಲಿನ ಪರಿಚಯ, ಅವಾಗ ನಾವು ಸ್ವಲ್ಪ ಸಣ್ಣ ಪೋಸ್ಟಲ್ಲಿದ್ದೆವು. ಏನಾಗ್ತದೆ ಅಂದರೆ ಕೆಲವರಿಗೆ ಕೆಲವು ಯೋಜನೆಗಳ ಗೊತ್ತಿರೋದಿಲ್ಲ. ಉದಾಹರಣೆಗೆ ಇಂಥ ಒಂದು ಯೋಜನೆಗೆ ನನ್ನಲ್ಲಿ ಫಂಡ್ ಇದೆ, ನನ್ನ ಇಲಾಖೆಯಲ್ಲಿ ಫಂಡ್ ಕೊಡಲಿಕ್ಕೆ ಆಗ್ತದೆ. ಯೂತ್ ಕ್ಲಬ್ ಕೇರ್ ಆಫಲ್ಲಿ ಒಂದು ಅಪ್ ಟು 7,500 25,000 ಕೊಡ್ತೀವಿ ಒಂದು ಕಾರ್ಯಕ್ರಮಕ್ಕೆ. ಬಟ್ ನಿಮಗೆ ಗೊತ್ತಿರೋದಿಲ್ಲ ಎಲ್ಲೆಲ್ಲಿ ಯಾವ ಇಲಾಖೆಯಲ್ಲಿ ಏನೆಲ್ಲ ಸಿಗ್ತದೆ, ಯಾವ ರೀತಿಯಲ್ಲಿ ಯಾವ ಇಲಾಖೆಯನ್ನು ಬಳಸ್ಕೊಳ್ಬೇಕಾದ್ರೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವೇನು ಹೇಳ್ತೇವೆ, ಭಾರತ ಸರ್ಕಾರ ಏನು ಹೇಳ್ತೇವೆ ಅಂದರೆ, ನಾವು ಫಂಡ್ ಕೊಡ್ತೀವಿ, ಅದನ್ನು ಯೂಸ್ ಮಾಡಿ, ಉಳಿದ ನಿಮ್ಮ ಡೊನೇಷನ್ಸ್ ಏಳಿಗೆಗೋಸ್ಕರ ಯೂಸ್ ಮಾಡಿ ಅಂತ. ಯಾಕಂದರೆ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೋಮೇಶ್ವರ ಗ್ರಾಮ ಪಂಚಾಯತಿಯರು 1-2 ಕಾರ್ಯಕ್ರಮ ನಾನು ಅಟೆಂಡ್ ಆಗಿದೆ ಮೊದಲು, ಆ ಬಳಿಕ ಆಗಲಿಲ್ಲ. ಇವತ್ತಿಗೆ ನಾವು ಇದೇ ಕಾರ್ಯಕ್ರಮವನ್ನು ಏಕ್ ಪೇಡ್ ಮಾ ಕಾ ನಾಮ್ ಅಂತ ಮಾಡ್ತಾ ಇದ್ದೇವೆ. ಭಾರತ ಸರ್ಕಾರ ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡುವಂಥದ್ದು. ಅದೀಗ ಕಡಬನ ಸ್ಟಾರ್ಟಿಂಗ್ 9 ಬ್ಲಾಕಲ್ಲಿ ಮಾಡ್ತಾಯಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹಾಗೆ ಮಡಿಕೇರಿ, ಉಡುಪಿಯಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೇವೆ ಕಾರ್ಯಕ್ರಮ. ಈ ತಿಂಗಳಲ್ಲಿ ಅದೇ ಕಾರ್ಯಕ್ರಮ. 21ಗೆ ಯೋಗ ಡೇ ಇದ್ದರೆ, ಮೊನ್ನೆ 3ಗೆ ವರ್ಲ್ಡ್ ಸೈಕ್ಲಿಂಗ್ ಡೇ ಮಾಡಿದೆ. ಯಾಕೆ ಒಂದು ಕಾರ್ಯಕ್ರಮ ಮಾಡುವುದಲ್ಲ, ಅದಕ್ಕೆ ಸರ್ ಹೇಳಿದಾಗೆ ಜನ ಸೇರಿಸೋದು ಮುಖ್ಯ. ಈಗ ತಾವೆಲ್ಲ ಇದ್ದೀರಿ, ಅದೇ ರೀತಿ ನೀವು ಸಹ ಇಲ್ಲಿ ನೇಬರನ್ನು ಸೇರಿಸಿ ಇಲಾಖೆ ಒಟ್ಟುಗೂಡಿದಾಗ ಚಪ್ಪಾಳೆಯೊಂದಿಗೆ ನಿಮಗೆ ಸಾವಿರಾರು ಸಂಖ್ಯೆ ಜನ ಸೇರ್ತಾರೆ. ಯಾಕೆ ನಾನು ಹೇಳ್ತೇನೆ ಅಂದರೆ, ಜನ ಸೇರಿಸಷ್ಟು ಆ ಒಂದು ಜಾಗ ಇಂಪ್ರೂವ್ಮೆಂಟ್ ಆಗ್ತದೆ, ಪಬ್ಲಿಸಿಟಿ ಆಗ್ತದೆ. ಆ ಒಂದು ಜಾಗಕ್ಕೆ ನಾವು ನೆನೆಸಿದ ಒಂದು ಭಾಗ್ಯ ಕೂಡಿ ಬರ್ತದೆ. ಯಾಕೆ ಸ್ವಾಮೀಜಿ ಇದರಲ್ಲಿ. ಹಾಗಾಗಿ ಇವತ್ತು ನೀವು ಕಾರ್ಯಕ್ರಮ, ನಾನು ನಿನ್ನೆ ಹೇಳಿದೆ ಇವರಿಗೆ, ನಿಮಗೆ ಎಷ್ಟು ಸಸಿ ಬೇಕು ನಾನು ಫೋನ್ ಮಾಡಿ ಕಮಿಷನ್ ತೆಗೆಸಿಕೊಡ್ತೇನೆ ಅಂತ. ಏಷಪ್ ನನ್ನ ಆತ್ಮೀಯರಿದ್ದಾರೆ, ಅವರಿಗೆ ಫೋನ್ ಮಾಡಿದರೆ ಒಂದು 100, 200, 500 ಸಸಿ ಕೊಡ್ತಾರೆ ಅವರು. ಮತ್ತು ಇನ್ನೊಂದು ನಿಮಗೆಲ್ಲ ಬನಿಯಾನ್ ಮತ್ತು ಕ್ಯಾಪ್ ಕೊಡ್ತೀರಿ ನನ್ನ ಲೆಕ್ಕದ್ದು. ನನಗೆ ಗೊತ್ತಿಲ್ಲ ಈ ಥರ ಕಾರ್ಯಕ್ರಮ ಇದೆ ಅಂತ. ನಮ್ಮಲ್ಲಿ ಮೈ ಭಾರತ್ ಅಂತ ನಾವು ಆಲ್ರೆಡಿ ಗೌರ್ಮೆಂಟ್ ಬಂದಿರ್ತದೆ. ಅದೇನು ಮಾಡ್ತೇನೆ, ನಿಮಗೊಂದು ಕಾರ್ಯಕ್ರಮ ಆಗುವಾಗ ಬನಿಯಾನ್ ಕ್ಯಾಪ್ ಹಾಕಿ ಮಾಡಿದರೆ ನನ್ನಲ್ಲಿ ಫೋಟೋಸ್ ಇಲ್ಲ ಸಾವಿರಾರು. ನಿಮ್ಗನ್ನೋದು ಯೂಸೇಬಲ್ ಆಗ್ತದೆ. ನೆಕ್ಸ್ಟ್ ಯಾರಿಗೆ ಬೇಕಿದೆ ಅದಕ್ಕೆ ವ್ಯವಸ್ಥೆ ಎಲ್ಲ ಮಾಡುವ, ಇವರನ್ನು ಗಟ್ಟಿ ಹಿಡೀರಿ. ಯಾಕಂದರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಇಲಾಖೆಯನ್ನು ಸೇರಿಸಲಿಕ್ಕೆ ನಾನು ನಿಮಗೆ ಹೃತ್ಪೂರ್ವಕ ಧನ್ಯವಾದ ಹೇಳಿ, ಇಲ್ಲಿ ಇರುವಂಥ ಎಲ್ಲರಿಗೂ ನಾನು ಒಂದು ಥ್ಯಾಂಕ್ಸ್ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಪ್ರೀತಿರಲಿ. ಥ್ಯಾಂಕ್ ಯು. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಸಾಯಿಯ ನಮಃ. ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಹಾಗೆ ಮುಂಭಾಗದಲ್ಲೆಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಇವತ್ತು ಕಾರ್ಯಕ್ರಮಕ್ಕೆ ನಮಗೆ ಮಾಧವ ಸರ್ ಬರಬೇಕಿತ್ತು. ಅವರು 1-2 ವಾರದಿಂದ ಅವರ ಬಗ್ಗೆ ಅವರು ಈ ಸಸಿ ನಡುವೆ ಮಾತಾಡಿ ಇಲ್ಲಿ ಪರಿಶೀಲನೆ ಮಾಡಿ ಅದು ಓಕೆ ಅಂತ ಹೇಳಿದ್ದಾರೆ. ಏನೋ ಕಾರ್ಯ ಫೋನ್ ಸಿಗ್ತಾ ಇಲ್ಲ, ಬರ್ಬೋದು. ಯಾಕಂದರೆ ಮಾಧವ ಸರ್ ಪರಮ ಪೂಜ್ಯ ಕಾವಂದರ 75ನೇ ಹುಟ್ಟುಹಬ್ಬಕ್ಕೆ ನಮ್ಮ ಸೋಮನಾಥ ದೇವಸ್ಥಾನ ಪಾವೂರಲ್ಲಿ 75 ಸಸಿಗಳನ್ನು ನೆಟ್ಟು ಒಳ್ಳೆಯ ಹೆಸರನ್ನು ಕಡಿದೆ. ಅದೇ ಅವರ ಒಳ್ಳೆಯ, ಮತ್ತು ಅದಲ್ಲದೆ ಅವರು ಇದು ಪಂಪೋಲಿಂದ ತಲಪಾಡಿವರೆಗೆ ಎಷ್ಟೋ ಗಿಡವನ್ನು ನೆಟ್ಟಿ ನಮ್ಮ ಎಲ್ಲರಿಗೊಂದು ಇದು ಸಿಗುವ ಹಾಗೆ ಇದು ಮಾಡಿದ್ದಾರೆ. ಅದೇ ರೀತಿ ನಮಗೆ ಇನ್ನೂ ಸಹ ಒಳ್ಳೆಯ ಇದು ಮಾಡಲಿ ಅಂತ. ಮತ್ತು ವಿಶೇಷವಾಗಿ ಅಂದರೆ ನಮಗೆ ಇವತ್ತು ಅಧ್ಯಕ್ಷರಾದ ನೂತನ ಅಧ್ಯಕ್ಷರಾಗಿ ಒಂದು 3 ದಿವಸ ಆದೈತೆ ಸುರೇಶ್ ಅಣ್ಣ, ಅವರಿಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಇನ್ನೂ ಈ ಕಾರ್ಯಕ್ರಮಕ್ಕೆ ಬಂದು, ಮತ್ತು ಇಲ್ಲಿ ಗುರುವಾರ ಯಾವಾಗಲೂ ಪೂಜೆ ನಡೀತಾ ಇದ್ದು ಎಲ್ಲರೂ ನಮಗೆ ಅಂದರೆ ಈ ಸಾಯಿ ಮಂದಿರ ಸ್ವಲ್ಪ ಒಳ್ಳೆ ಪ್ರಚಾರ ಮಾಡಿ ಗುರುವಾರ ಎಲ್ಲರೂ ಪೂಜೆ ಬರುವಾಗ ಬರಬೇಕಂತ ನನ್ನ 2 ಮಾತನ್ನು ಮುಗಿಸ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಈ ವೇದಿಕೆಯಲ್ಲಿ ಆಸೀನರಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಬಂದಿರೋ ಎಲ್ಲ ಸದಸ್ಯರಿಗೂ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ಟ ನಮ್ಮ ಇವರು ಮಾಧವಳ್ಳಿಯವರ ಅಧ್ಯಕ್ಷರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಂಜುನಾಥಾಯ ನಮಃ. ನಮ್ಮ ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಶ್ರೀಯುತ ಸುರೇಶ್ ಭಟ್ನಗರ ಅಧ್ಯಕ್ಷರು, ಶ್ರೀ ಸಾಯಿಬಾಬಾ ಮಂದಿರ ಪಿಲಾರ್, ಇವರಿಗೆ ನಾನು ಧನ್ಯವಾದಗಳನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಶ್ರೀಯುತ ದಿನೇಶ್ ಶರ್ಮಾ ಧರ್ಮದರ್ಶಿಗಳು, ಶ್ರೀ ಸಾಯಿಬಾಬಾ ಮಂದಿರ ಪಿಲಾರ್, ಇವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಜಗದೀಶ್ ಕೆ, ಜಿಲ್ಲಾ ಆಡಳಿತಾಧಿಕಾರಿ, ಕ್ರೀಡಾ ಇಲಾಖೆ, ಭಾರತ ಸರ್ಕಾರ, ಇವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ನಮ್ಮ ಸತೀಶ್ ದೀಪಂ, ಕೇಂದ್ರ ಒಕ್ಕೂಟದ ಅಧ್ಯಕ್ಷರು, ಇವರಿಗೂ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ನಮ್ಮ ವಲಯದ ಮೇಲ್ವಿಚಾರಕರಾದ ಶ್ರೀಯುತ ಆದರ್ಶ್ ಸರ್ ಅವರಿಗೂ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ವಿಜಯವಾಣಿ ವಾರ್ತಾಪತ್ರಿಕೆಯ ರಿಪೋರ್ಟರ್ ಆದಂಥ ಅನ್ಸರ್ ಸರ್ ಅವರಿಗೂ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ನಮಗೆ ಈ ಕಾರ್ಯಕ್ರಮವನ್ನು ನಡೆಸಲು ಸ್ಥಳಾವಕಾಶವನ್ನು ಮಾಡಿಕೊಟ್ಟಂಥ ಸಾಯಿಬಾಬಾ ಮಂದಿರದ ಆಡಳಿತ ಮಂಡಳಿಯವರಿಗೂ ಧನ್ಯವಾದವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ನಮ್ಮ ವಿಡಿಯೋಗ್ರಾಫ್ ಮಾಧ್ಯಮದ ಸಿಬ್ಬಂದಿಯಾದಂತಹ ಕಿರಣ್ ರವರಿಗೂ ಹಾಗೆಯೇ ಬಂದಂಥ ನಮ್ಮ ಎಲ್ಲ ಸ್ವಸಹಾಯ ಪ್ರಗತಿ ಬಂಧು ಸದಸ್ಯರೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಬಯಸುತ್ತಾ